ಪುತ್ತೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಕಣ ರಂಗೇರ್ತಾ ಇದೆ. ಅಭ್ಯರ್ಥಿಗಳೆಲ್ಲರೂ ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಒಂದು ಹಂತದ ಪ್ರಚಾರ ಸಭೆ ಕೂಡ ನಡೆದಿದೆ. ಇನ್ನು ಮುಂದಿನ ಹಂತದ ಪ್ರಚಾರ ಅಥವಾ ಇನ್ನಿತರ ಕೆಲಸ ಕಾರ್ಯಗಳೆಲ್ಲವೂ ಕೂಡ ನಡೆಯೋದಕ್ಕಿದೆ. ಈ ನಡುವೆ ಒಂದಷ್ಟು ವಾಕ್ಸಮರಗಳು ಕೂಡ ಆರಂಭ ಆಗಿದೆ ಅನ್ನುವಂಥದ್ದನ್ನು ಹೇಳ್ಬೋದು. ಸೊ ಇವತ್ತು ನಾಮಪತ್ರ ಅಂದರೆ ನಿನ್ನೆಗೆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಆಗಿತ್ತು. ನಾಮಪತ್ರವನ್ನು ಎಲ್ಲ ಅಭ್ಯರ್ಥಿಗಳು ಸಲ್ಲಿಸಿದ್ದಾರೆ. ಇವತ್ತು ನಾಮಪತ್ರದ ಒಂದು ಪರಿಶೀಲನೆ ಕೂಡ ನಡೆದಿದೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಅವರಿದ್ದಾರೆ. ಅವ್ರ ಜೊತೆ ಮಾತಾಡಿಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದೆ ಎಲೆಕ್ಷನ್ನ ಹವಾ? ಈಗ ನಾಮಪತ್ರ ಇವತ್ತು ಪರಿಶೀಲನೆ ಕೂಡ ಆಗಿದೆ. ಏನಾಗಿದೆ? ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನನ್ನ ನಾಮಪತ್ರ ಅಂಗೀಕೃತವಾಗಿದೆ. ಇದೊಂದು ಸಂತೋಷದ ವಿಷಯ. ಇನ್ನು ನಾವು ಎಲ್ಲ ರೀತಿಯಲ್ಲಿ ಕೆಲಸ ಯಾವ ರೀತಿ ಬೂತ್ ಮಟ್ಟದಲ್ಲಿ ಮಾಡಬೇಕು ಎಲ್ಲ ತಯಾರಿಯಲ್ಲಿದ್ದಾರೆ. ಎಲ್ಲ ಪೂರ್ತಿ ಏನು ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಮತ್ತು ಬೂತ್ ಮಟ್ಟದ ಕಾರ್ಯಕರ್ತರು ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಒಳ್ಳೆಯ ರೀತಿಯ ಚುನಾವಣಾ ಪ್ರಚಾರವನ್ನು ನಾವು ಮಾಡ್ತೇವೆ. ಅಶೋಕ್ ಕುಮಾರ್ ರೈ ಅವರ ನಾಮಪತ್ರ ಸಲ್ಲಿಕೆ ಬಳಿಕ ಒಂದು ಸಭೆ ನಡೆಯಿತು. ಆ ಸಭೆಯಲ್ಲಿ ಅಶೋಕ್ ರೈ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆ ಒಂದಷ್ಟು ಚರ್ಚೆಗೆ ಕಾರಣ ಆಗಿದೆ. ಆ ಬಗ್ಗೆ ಅದನ್ನು ತಿರುಚಲಾಗಿದೆ ಎನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಏನು ಹೇಳ್ತೀರಿ? ಖಂಡಿತ ನೋಡಿ, ನಾನು ಹೇಳಿರುವಂಥ ಒಂದು ಭಾಷಣವನ್ನು ತಿರುಚಲಾಗಿದೆ. ನಾನು ಹೇಳಿರುವಂಥದ್ದು, ನಾನು ಅದನ್ನು ತುಂಡು ಮಾಡಿ ಅದನ್ನು ಕತ್ತರಿಸಿ ಅದನ್ನು ಸುಳ್ಳನ್ನು ಬಿಂಬಿಸುವಂಥ ಕೆಲಸ ಆಗಿದೆ. ನಾನು ಹೇಳಿರುವುದು ಏನಂತ ಹೇಳಿದರೆ, ಭಾರತೀಯ ಜನತಾ ಪಕ್ಷದವರು ಅಕ್ರಮ ಸಕ್ರಮ ಮತ್ತು 94C ಲಂಚ ಭ್ರಷ್ಟಾಚಾರದ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮಗೆ ಬುದ್ಧಿ ಕಲಿಸುವ ಕೆಲಸವನ್ನು ಮಾಡ್ತೇನೆ ಅಂತ ನಾನು ಹೇಳಿದ್ದು. ಅದಕ್ಕೆ ಈಗಲೂ ಬದ್ಧ. ನಾನು ಭ್ರಷ್ಟಾಚಾರಕ್ಕೆ ಏನು ಇದು ಮಾಡ್ತಾರೆ ಅವರಿಗೆ ಬುದ್ಧಿ ಕಲಿಸುವ ವಿಚಾರವನ್ನು ಅದು ಇದಕ್ಕೂ ಬದ್ಧ. ನಾನು ಯಾವತ್ತೂ ಭಾರತೀಯ ಜನತಾ ಪಕ್ಷ ಅಲ್ಲದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನನ್ನು ನೋಡಿಕೊಳ್ತೇನೆ ಅಂತ ನಾನು ಹೇಳಿಲ್ಲ. ನಾನು ಭಾರತೀಯ ಜನತಾ ಪಕ್ಷದ ಇವರಿಗೆ ಇಂಥವರಿಗೆ ನಾನು ಹೇಳುವುದೇನಂತ ಹೇಳಿದ್ರೆ, ಇನ್ನಾದರೂ ಸುಳ್ಳು ಮಾಹಿತಿಗಳನ್ನು ಕೊಡುವುದನ್ನು ನಿಲ್ಲಿಸಿ, ಇನ್ನಾದರೂ ಇಂಥ ವಿಚಾರಗಳನ್ನು ಬಿಡಿ, ಇನ್ನೊಬ್ಬರನ್ನು ನಿಂದಿಸಿ ಏಕವಚನದಲ್ಲಿ ಮಾತಾಡೋದನ್ನು ಬಿಟ್ಟುಬಿಡಿ. ನೀವು ಕೂಡ ಹಿರಿಯರು, ನೀವು ಪಕ್ಷದಲ್ಲಿ ಗೌರವಾನ್ವಿತರು. ಈ ಥರ ಮಾತಾಡಿದ್ರೆ ನಿಮ್ಮ ಗೌರವಕ್ಕೆ ಹೋಗ್ತದೆ, ಅದನ್ನು ಬೇರೆಯವರ ಗೌರವ ಹೋಗೋದಿಲ್ಲ. ಜನಗಳಿಗೆ ಏನು ಅಶೋಕ್ ರೈ ಏನಂತ ಗೊತ್ತು. ನಾನು ಯಾವತ್ತೂ ಗೊತ್ತಿದ್ದು ಒಬ್ಬರಿಗೆ ಅನ್ಯಾಯ ಮಾಡಿದವನಲ್ಲ, ಒಬ್ಬರನ್ನು ನನ್ನ ಜೀವಮಾನದಲ್ಲಿ ನಾನು ಹೀಯಾಳಿಸಿದವನಲ್ಲ. ನಾನು ಅಷ್ಟು ದೊಡ್ಡ ವ್ಯಕ್ತಿಯೂ ಅಲ್ಲ. ನಾನು ದೊಡ್ಡವರನ್ನು ಹೀಯಾಳಿಸುವಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಹೀಯಾಳಿಸುವಂಥ, ಅವರಿಗೆ ಕೆಟ್ಟ ಮಾತುಗಳನ್ನು ಹೇಳುವಂಥ, ಇನ್ನೊಂದು ರಾಷ್ಟ್ರೀಯ ಪಕ್ಷಕ್ಕೆ ಇಂಥ ಮಾತುಗಳನ್ನು ಹೇಳುವ ಅಶೋಕ್ ರೈ ನಾನಲ್ಲ. ಅಷ್ಟು ಪ್ರಜ್ಞೆ ನನಗಿದೆ. ಆದರೆ ನಾನು ಹೇಳಿದಂಥ ಮಾತನ್ನು ತಿಳಿಸಿ ಅದನ್ನು ಪಕ್ಷದವರಿಗೆ ಬೇರೆ ಬೇರೆ ವಿಚಾರವನ್ನು ಮುಟ್ಟಿಸುವಂಥದ್ದು ಸರಿಯಲ್ಲ. ಪುತ್ತೂರಿನ ಅಭಿವೃದ್ಧಿಗಾಗಿ ಕೆಲಸ ಮಾಡುವ ಎಲ್ಲರೂ ಚುನಾವಣೆಯಲ್ಲಿ ಇಂಥ ವಿಚಾರಗಳು ಬರುವುದು ಸಹಜ. ಆದರೆ ನಾವು ಪುತ್ತೂರಿನ ಅಭಿವೃದ್ಧಿ ಏನಾಗಬೇಕು, ಜನಗಳಿಗೆ ಯಾವ ಕೆಲಸ ಮುಟ್ಟಬೇಕು ಅದರ ಮುಖಾಂತರ ನಾವು ಕೆಲಸ ಮಾಡೋ ಹೊರತು ನಾನು ಇವತ್ತು ಓಟಿ ಕೇಳೋದು ಮತ ಕೇಳೋದು ಅದೇ ವಿಚಾರದಲ್ಲಿ ನಾನು ಪುತ್ತೂರಿನ ಅಭಿವೃದ್ಧಿಗೆ ಶ್ರಮಿಸ್ತೇನೆ. ಜನಗಳ ಕಷ್ಟದಲ್ಲಿರುವಂಥ ಕಡೆಯ ವ್ಯಕ್ತಿಯ ಕಣ್ಣೀರು ಓಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಯಾರು ಭ್ರಷ್ಟಾಚಾರ ಮಾಡ್ತಾರೆ ಅವರಿಗೆ ವಿರೋಧವನ್ನು ಮಾಡ್ತೇನೆ. ಇದೇ ನನ್ನ ಧ್ಯೇಯ, ಇದೇ ನನ್ನ ಮತದ ಮುಖ್ಯ ಉದ್ದೇಶ. ಅದನ್ನು ಕೇಳಿಕೊಂಡು ಹೋಗ್ತಾನೆ. ಮತದಾರನು ದಾರಿ ತಪ್ಪಿಸಲಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಮತದಾರನಿಗೆ ಯಾರು ಏನು ಅಂತ ಈ 5 ವರ್ಷದಲ್ಲಿ ಗೊತ್ತಾಗಿದೆ. 5 ವರ್ಷದಲ್ಲಿ ಇವರು ಏನು ಈ ಮತದಾರರಿಗೆ ಏನು ಮಾಡಿದ್ದಾರೆ, ಈ ರಾಜ್ಯದ ಅಭಿವೃದ್ಧಿಗೆ ಏನು ಕೆಲಸ ಮಾಡಿದ್ದಾರೆ, 5 ವರ್ಷದ ಬಜೆಟ್ ಇವರು ಏನಾದರೂ ವಿಚಾರಗಳನ್ನು ಇದು ಹಿಂದುತ್ವ ಈ ವಿಚಾರಗಳನ್ನೇ ಕೆಣಕಿ ಮತ ತಗೊಳ್ಳಿಕ್ಕೆ ಅವರು ಪ್ರಯತ್ನ ಪಟ್ಟರೆ ಅದು ಖಂಡಿತ ಈ ಸಲ ಸಕ್ಸಸ್ ಆಗೋದಿಲ್ಲ. ಅಭಿವೃದ್ಧಿಯ ವಿಚಾರದಲ್ಲಿ ಮತ ಕೇಳಲಿ. 5 ವರ್ಷದಲ್ಲಿ ಬಜೆಟಿನಲ್ಲಿ 1 ರೂಪಾಯಿ ಕೊಡದಂಥ ಈ ಸರ್ಕಾರ ಇಂಥ ವಿಚಾರಗಳನ್ನು ಹೇಳಿ ಮತ ಪಡೀತೇನೆ ಅಂತ ಹೇಳಿದ್ರೆ ಅದು ಅವ್ರದ್ದು ತಪ್ಪು ಅಭಿಪ್ರಾಯ. ನಾನು ಯಾವತ್ತೂ ಆ ವಿಚಾರಗಳನ್ನು ಹೇಳಲಿಲ್ಲ, ಅದು ಹೇಳುವುದೂ ಇಲ್ಲ. ಅಂದರೆ ತಾವು ಹೇಳಿದಂಥ ಆ ಮಾತುಗಳು ತಮಗೇನಾದರೂ ಡ್ಯಾಮೇಜ್ ಆಗ್ಬೋದು ಅಂತ ತಮಗೆ ಅನಿಸ್ತಾ ಇದೆಯಾ? ಖಂಡಿತ ಇಲ್ಲ. ಮತದಾರ ತಿಳ್ಕೊಂಡಿದ್ದಾನೆ. ನಾನು ಬೇರೆ ವಿಡಿಯೋವನ್ನು ಮಾಡಿ ನಾನು ಏನು ಹೇಳಿದ್ದೇನೆ ಅಂತ ಹೇಳಿದ್ದೀನಿ. ಆದರೆ ಖಂಡಿತ ಇದರಿಂದ ಆಗುವಂಥದ್ದು ಇಂಥ ವಿಚಾರಗಳು ನಡೆಯುವುದು, ಪಕ್ಷಗಳ ವಿಚಾರದಲ್ಲಿ ನಡೆಯುವುದು, ಒಬ್ಬನ ಮೇಲೆ ಇನ್ನೊಂದು ಗೂಬೆ ಕೂರಿಸುವಂಥ ಕೆಲಸಗಳು ನಡೆಯಿತು, ಇನ್ನಷ್ಟು ಮಾಡಲಿಕ್ಕೆ ಇದ್ದಾರೆ. ಆದರೆ ನಾವು ಅಂಥ ಕೆಲಸವನ್ನು ಖಂಡಿತ ಮಾಡೋದಿಲ್ಲ. ನಾವು ಬೇರೆಯವರ ವಿಚಾರಗಳನ್ನು ಮಾತಾಡುವುದಿಲ್ಲ. ಅವರು ಹೇಗೆ ಬೇಕಿದ್ರೂ ಮಾತಾಡಿ, ನಾವು ನಮ್ಮ ಬಗ್ಗೆ ಮಾತಾಡಿ ಮತದಾರರ ಹತ್ರ ಮತ ಕೇಳುವಂಥ ಕೆಲಸವನ್ನು ಮಾಡ್ತೀವಿ ಹೊರತು ಅವರು ಬೇರೆ ಅವರಿಗೆ ಈಗ ದಿಕ್ಕು ತಪ್ಪಿದೆ, ಏನು ಮಾಡಲಿಕ್ಕೂ ಅವರಿಗೆ ಅಸಹಾಯಕತೆ. ಆದರೆ ಅಶೋಕ್ ರೈ ಬಡವರ ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ಧೈರ್ಯ ಇದೆ. ದಿಕ್ಕು ತಪ್ಪಿಸುವ ಕೆಲಸ ಖಂಡಿತ ಆಗೋದಿಲ್ಲ.
ಅವರು ಇಲ್ಲಿಂದಲೇ ಹೋದವರು ಈಗ ಅಲ್ಲಿ ಹೋಗಿ ಮಾತನಾಡ್ತಾ ಇದ್ದಾರೆ ಅನ್ನೋಂಥ ಆರೋಪಗಳು, ಏನು ಹೇಳ್ತೀವಿ? ಅಲ್ಲಿಂದ ಬಂದವನು ಎಲ್ಲರೂ ಇಡೀ ಸಮಾಜಕ್ಕೆ ಗೊತ್ತಿದ್ದು. ಅಲ್ಲಿ ತುಳಿದಿದ್ರನ್ನೆಲ್ಲ ನಾನು ಬಂದಿರೋದು. ಅಲ್ಲಿ ಯಾರನ್ನು ಅವ್ರ ಮೇಲೆ ಬರಲಿಕ್ಕೆ ಬಿಟ್ಟಿದ್ದಾರೆ ಸ್ವಾಮಿ. ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಪುತ್ತೂರಿನಲ್ಲಿ ಯಾರೂ ಅಭ್ಯರ್ಥಿಗಳಿಲ್ವಾ? ಅವರು ಇವತ್ತು ಅಭ್ಯರ್ಥಿಗಳನ್ನು ಹುಡುಕಿ ಸುಳ್ಯದಿಂದ ತರುವವರೊಂದು ಮಾಡಿದ್ದಾರೆ. ಆ ಸುಳ್ಯದಿಂದ ಬಂದರೂ ಸ್ವಲ್ಪ ಯುವಕರಿಗೆ ಕೊಡ್ತಾಯಿದ್ದಾರೆ. ಹಾಗಾದರೆ ಪುತ್ತೂರಿನಲ್ಲಿ ಒಂದು ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ ಯಾರೂ ಅಭ್ಯರ್ಥಿ ಸಿಗಲಿಲ್ವಾ? ಯಾರೂ ಯುವಕರಿಲ್ಲ. ನಮ್ಮಂಥ ಯುವಕರನ್ನು, ನಮ್ಮಂಥ ಪಕ್ಷಕ್ಕೆ ಕೆಲಸ ಮಾಡಿದವ್ರನ್ನು ತುಳಿದು ಅವರಿಗೆ ಡಮ್ಮಿ ಕ್ಯಾಂಡಿಡೇಟ್ಗಳು ಬೇಕು. ಅವರು ನಿಜವಾಗಿ ಹೇಳಿ, ಅವರು ಕಾರ್ಯಕರ್ತರ ಮೇಲೆ, ಈ ಸಮಾಜದ ಮೇಲೆ, ಪುತ್ತೂರು ಮತದಾರರ ಮುಂದೆ ಹೇಳಿ, ಅವರಿಗೆ ಸುಳ್ಯದಿಂದ ಕರ್ಕೊಂಡು ಬಂದು ಒಂದು ವ್ಯಕ್ತಿಯನ್ನು ಇಲ್ಲಿ ಒಬ್ಬರನ್ನು ಕ್ಯಾಂಡಿಡೇಟ್ ಆಗಿ ಮಾಡಬೇಕಿತ್ತ? ಇಲ್ಲಿ ಯಾರೂ ಅರ್ಹರಿಲ್ವಾ? ಅಲ್ಲ, ನಮ್ಮನ್ನೆಲ್ಲ ಯಾರು ಮುಖ್ಯವಾಹಿನಿಯಲ್ಲಿದ್ದಾರೆ, ಯಾರು ಮಾತಾಡ್ತಾರೆ ಅವರು ಬೇಡ, ಡಮ್ಮಿ ಕ್ಯಾಂಡಿಡೇಟ್ಗಳು ಬೇಕಂತ ಇದರ ಅರ್ಥ. ಇದನ್ನು ಮತದಾರರು ಅರ್ಥ ಮಾಡ್ಕೊಂಡಿದ್ದಾರೆ. ಈ ಸಲ ಮತದಾರರು ಬುದ್ಧಿ ಕಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಅವರು ಯಾರಿಗೆ ಮತ ಹಾಕಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ನೀವು ಅವರು ಏನು ಹೇಳಿದ್ದಾರೆ, 13ನೇ ತಾರೀಕಿಗೆ ಏನು ನೋಡುವ ಅಂತ ಹೇಳಿದ್ದಾರೆ, ಅದು ಮತದಾರ ನಿರ್ಣಯ ಮಾಡ್ತಾನೆ. ಆ ಮಾಲಿಂಗೇಶ್ವರ ಅದನ್ನು ತೋರಿಸ್ತಾನೆ. ಈ ಬಾರಿ ಅಶೋಕ್ ರೈ ಅವರು BJPಯಲ್ಲಿದ್ದರೆ ಈ ಬಾರಿ ಆದರೂ ಟಿಕೆಟ್ ಸಿಗ್ತಾ ಇತ್ತೋ ಏನೋ ಅನ್ನುವಂಥ ಮಾತು ಕೂಡ ಬಂದಿದೆ. ಏನು ಹೇಳ್ತೀರಿ? ಅಂಥ ಅವಕಾಶಗಳಿತ್ತ? ನೋಡಿ, 10, 15 ವರ್ಷ, 20 ವರ್ಷದಿಂದ ನಿರಂತರ ಕೆಲಸ ಮಾಡ್ತಾಯಿದ್ದೇನೆ. ನಾನು BJPಯನ್ನು ಬಿಟ್ಟು ಕಾಂಗ್ರೆಸ್ಸಿಗೆ ಬಂದಿದ್ದೇನೆ. ಆದರೂ ಎಲ್ರಿಗೂ ಗೊತ್ತು ಯಾರಿಗೆ ಅವರು ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಅಂತ. ನಾನು ಇವಾಗ ಹೇಳಿದಾಗೆ, ಅವರು ಯಾರಿಗೂ ಒಬ್ಬ ನಿಷ್ಠಾವಂತ ಕೆಲಸ ಮಾಡುವವನಿಗೆ ಅಲ್ಲಿ ಅವಕಾಶಗಳಿಲ್ಲ. ಯಾರಿಗೂ ನಿಷ್ಠಾವಂತ ಕೆಲಸಗಾರನಿಗೆ ಅಲ್ಲಿ ಅವಕಾಶ ಇಲ್ಲ. ಆಯಿತು, ಅಶೋಕ್ ರೈ ಆಯಿತು ಹೋಗಿಬಿಟ್ರು. ಅಲ್ಲ, ಅರುಣ್ ಪುತ್ತಿಲ ಇದ್ರಲ್ಲ, ಅರುಣ್ ಪುತ್ತಿಲನಿಗೆ ಕೊಡ್ಬೋದಿತ್ತಲ್ಲ ಸ್ವಾಮಿ, ಯಾಕೆ ಕೊಡಲಿಲ್ಲ? ನಾನು ಅವರು ಸಮನಮಸ್ಕಾರ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳೋದು, ಯಾಕೆ ಅಲ್ಲಿ ಅಭ್ಯರ್ಥಿ ಎಲಿಜಿಬಲ್ ಕ್ಯಾಂಡಿಡೇಟ್ಗೆ ಒಬ್ಬ ಅಭ್ಯರ್ಥಿಯಲ್ಲಿ ಸಕ್ತ ಅಭ್ಯರ್ಥಿ ಇದ್ದರೆ ಅವರಿಗೆ ಯಾಕೆ ಕೊಡುವುದಿಲ್ಲ? ಅವ್ರ ಹತ್ರ ಏನು ಕಡಿಮೆ ಆಗಿದೆ ಅಂತ ಜನರು ಕೇಳಬೇಕು. ನೀವು ಈ ಥರ ಮಾಡ್ತಾ ಇದ್ರಲ್ಲ, ಯಾಕೆ? ಆದರೆ ಅವರು ಇಲ್ಲ, ಬೇರೆ ಯಾರೂ ಇಲ್ವಾ? ಅಂದರೆ ಡಮ್ಮಿ ಕ್ಯಾಂಡಿಡೇಟ್ಗಳು ಬೇಕು, ಅವರು ಹೇಳಿದ ಹಾಗೆ ಕೇಳುವಂಥವ್ರು ಬೇಕು ಅಂತ ನನ್ನ ಅಭಿಪ್ರಾಯ. ಮತ್ತು ಅವರ ಪಕ್ಷಕ್ಕೆ ಬಿಟ್ಟದ್ದು, ನಾನು ಅದರಲ್ಲಿ ಏನು ಮಾತಾಡೋದಿಲ್ಲ. ನಮ್ಮ ವಿಚಾರಗಳು ಏನಂತ ಹೇಳಿದರೆ, ಅಭಿವೃದ್ಧಿ ಮೇಲೆ ನಾವು ಮತ ಕೇಳ್ತೀವಿ, ಜನರ ಸೇವೆ ಮಾಡುವ ಮುಖಾಂತರ ನಾವು ಮತ ಕೇಳ್ತೀವಿ, ಬಡವರ ಕಣ್ಣೀರು ಎರೆಸುವಂಥ ಕೆಲಸ ಮಾಡೋದ್ರ ಮುಖಾಂತರ ನಾವು ಮತ ಕೇಳ್ತೀವಿ. ಮತದಾರ ನಮಗೆ ಆಶೀರ್ವಾದ ಮಾಡ್ತಾನೆ ಅಂತ ಧೈರ್ಯ ಇದೆ. ಧನ್ಯವಾದಗಳು ಸರ್. ಒಟ್ಟು ಈಗ ಹೇಳಿದ ಹಾಗೆ ರಾಜಕೀಯದಲ್ಲಿ ವಾಕ್ಸಮರಗಳು ಆರಂಭವಾಗಿದೆ. ಪ್ರಚಾರ ಸಭೆಗಳಲ್ಲಿ ಹೇಳ್ತಾ ಇರುವಂಥ ಮಾತುಗಳು ಪರ ವಿರೋಧ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ನಿನ್ನೆ ಇತ್ತೀಚೆಗೆ ನಡೆದಂತಹ ಒಂದು ಪ್ರಚಾರ ಸಭೆಯಲ್ಲಿ ಅಶೋಕ್ ರೈ ಅವರು ಹೇಳಿದಂಥ ಮಾತನ್ನು ತಿರುಚಲಾಗಿದೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿದ್ದು. ಅದಕ್ಕೆ ಈಗ ಅಶೋಕ್ ರೈ ಅವರು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಧನುಷ್ ಪುತ್ತೂರು ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.